ಕಾವೂರು ಗ್ರಾಮ ಸಹಾಯಕರ ಕಚೇರಿ ನಾದುರಸ್ತಿಯಲ್ಲಿದ್ದು ಬೀಳುವ ಸ್ಥಿತಿಯಲ್ಲಿದೆ. 40 ವರ್ಷ ಹಳೆಯದಾದ ಹಂಚಿನ ಮಾಡಿನ ಕಟ್ಟಡವಾಗಿದ್ದು, ಮರದ ಪಕ್ಕಾಸು ರೀಪು ಗೆದ್ದಲು ತಿಂದು ಹಂಚು ನೇತಾಡುತ್ತಿದೆ. ಕಿಟಕಿಯ ಗಾಜು ಒಡೆದು ಹೋಗಿ ಮಳೆ ನೀರು ಒಳಗೆ ಸೋರುತ್ತಿದ್ದು, ಮಳೆಯು ಜೋರಾಗಿ ಬಂದರೆ ಕಡತಗಳು ಮಳೆ ನೀರಲ್ಲಿ ನೆನೆದು ಹೋಗುವ ಸ್ಥಿತಿಯಲ್ಲಿದೆ. ದಿನನಿತ್ಯ ಈ ಕಚೇರಿಗೆ ಹಲವಾರು ಮಂದಿ ಬರುತ್ತಿದ್ದು, ಈ ಸಂದರ್ಭ ಕುಳಿತುಕೊಳ್ಳಲು ಇಲ್ಲಿ ಸಾಕಷ್ಟು ಸ್ಥಳಾವಕಾಶವೂ ಇಲ್ಲ. ಗ್ರಾಮ ಸಹಾಯಕರ ಕಚೇರಿಯಲ್ಲಿ ಇರಬೇಕಾದ ಸರಿಯಾದ ಮೆಟ್ಟಿಲಿನ ವ್ಯವಸ್ಥೆಯೂ ಇಲ್ಲ. ಹಿರಿಯ ನಾಗರಿಕರು ಕಚೇರಿ ತಲುಪಲು ಇನ್ನೊಬ್ಬರ ಸಹಾಯ ಅಗತ್ಯವಾಗಿ ಬೇಕಾಗಿದೆ. ಈ ಹಿಂದೆ ಇದೇ ಭಾಗದಲ್ಲಿ ನೀರಿನ ಟ್ಯಾಂಕ್ ಒಂದು ಬೀಳುವ ಸ್ಥಿತಿಯಲ್ಲಿದ್ದಾಗ ಹಲವು ಬಾರಿ ಮನವಿಯ ಬಳಿಕ ಕೆಡವಿ ಹಾಕಲಾಗಿತ್ತು. ಇದೀಗ ಈ ಕಟ್ಟಡದ ದುರಸ್ತಿಯು ಇಂದು ನಾಳೆಯೋ ಎಂಬಂತೆ ಇದೆ. ಗ್ರಾಮ ಸಹಾಯಕರು, ಗ್ರಾಮ ಕರ್ಣಿಕರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಜೋರಾಗಿ ಮಳೆ ಗಾಳಿ ಬಂದಾಗ ಆತಂಕದಿಂದಲೇ ಒಳಗೆ ಕುಳಿತುಕೊಂಡು ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಸಹಾಯಕರ ಹೊಸ ಕಚೇರಿ ಕಟ್ಟಡ ಆಗುವ ತನಕವೂ ಕಾವೂರಿನಲ್ಲಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಮಾರುಕಟ್ಟೆ ಕಟ್ಟಡಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರವಾಗಲು ಸೂಚನೆಯು ದೊರೆತಿದ್ದು, ಮಾರುಕಟ್ಟೆ ಕಟ್ಟಡದಲ್ಲೂ ಸಾರ್ವಜನಿಕರು ಭೇಟಿಯ ಸಂದರ್ಭದಲ್ಲಿ ಸ್ಥಳಾವಕಾಶದ ಕೊರತೆ ಎದುರಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಾವೂರು ಜಂಕ್ಷನ್ನಲ್ಲಿರುವ ಗ್ರಾಮ ಸಹಾಯಕ ಕಚೇರಿಯನ್ನು ಹೊಸದಾಗಿ ನಿರ್ಮಿಸಿಕೊಡಬೇಕು. ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಕಲ್ಪಿಸಬೇಕು. ಕಚೇರಿ ತಲುಪುವ ಮೆಟ್ಟಿಲುಗಳನ್ನು ಸಮರ್ಪಕವಾಗಿ ನಿರ್ಮಿಸಬೇಕು. ಗ್ರಾಮ ಸಹಾಯಕರ ನೂತನ ಕಟ್ಟಡ ಆಗುವವರೆಗೆ ಸದ್ಯದ ಕಟ್ಟಡಕ್ಕೆ ದುರಸ್ತಿ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತೆ ಫೆನ್ಸಿ ರೇಗೋ ಜಿಲ್ಲಾಧಿಕಾರಿಯನ್ನು ಒತ್ತಾಯಿಸಿದ್ದಾರೆ. ಯಾರು ಇಲ್ಲ ಸರ್, ಯಾರಿಲ್ಲ. ತಹಸೀಲ್ದಾರ್ ಆಫೀಸಿಗೆ ಹೋದೆ, ಮಾಡ್ತೇವೆ ಹೇಳ್ತಾರೆ, ಏನು ಮಾಡಲಿಲ್ಲ. ಕಾರ್ಪೊರೇಷನ್ ಆಫೀಸಿಗೆ ಹೋಗಿ ಲೆಟರ್ ಸಹ ಕೊಟ್ಟಿದ್ದೆ, ಏನಿಲ್ಲ ಸರ್, ಏನಿಲ್ಲ. ನೆನಪಿರಲಿ, ಎಲ್ಲರಿಗೆ ಒಂದು ಸೆಂಟರಲ್ಲಿ ಇರುವುದು ಈ ಆಫೀಸು. ಅದಕ್ಕಾಗಿ ನಾನು ಬೇಡಿಕೊಳ್ಳೋದಿಷ್ಟೇ, ಅದನ್ನೊಂದು ರಿಪೇರಿ ಮಾಡಿ ಸರಿ ಮಾಡಿ ಕೊಟ್ಟರೆ ಎಲ್ಲರಿಗೆ ಒಂದು ಇಲ್ಲಿ ಸೆಂಟರಲ್ಲಿ ಇರುವಂಥ ಆಫೀಸು ಉಪಯೋಗಕ್ಕೆ ಬೀಳ್ತದೆ ಅಂತ ನಾನು ಹೇಳುದು ಸರ್. ಈ ಹಿಂದೆ ಗ್ರಾಮ ಸಹಾಯಕರ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಪ್ರಯತ್ನ ನಡೆದಿದ್ದರೂ ಹಣಕಾಸಿನ ಅಡಚಣೆಯಿಂದ ಆಗಿಲ್ಲ. ಇನ್ನಾದರೂ ಇಲ್ಲಿನ ಗ್ರಾಮ ಸಹಾಯಕರ ಕಚೇರಿಗೆ ಹೊಸ ಕಟ್ಟಡ ಭಾಗ್ಯ ಸಿಗುವುದೋ ಎಂಬುದನ್ನು ಕಾದು ನೋಡಬೇಕಾಗಿದೆ.